ಉಡುಪಿ ಜಿಲ್ಲೆಯ ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಕೇರಳದ ಕಾಸರಗೋಡಿಗೆ ವಿದ್ಯುತ್ ವಿತರಣಾ ಲೈನ್ ಮತ್ತು ಟವರ್ ನಿರ್ಮಾಣದ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳನ್ನು ಹಾಗೂ ಭೂಮಿ ಕಳೆದುಕೊಳ್ಳಲಿರುವ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದಿರುವ ಹಾಗೂ ಪರಿಹಾರದ ಬಗ್ಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರು ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದರು। ಈ ಯೋಜನೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಮಂಗಳೂರು, ಮೂಡಬಿದ್ರೆ, ಮುಲ್ಕಿ ತಾಲೂಕುಗಳ ಸುಮಾರು 26 ಗ್ರಾಮಗಳಲ್ಲಿ ರೈತರು ಸಮಸ್ಯೆ ಎದುರಿಸುತ್ತಿದ್ದು ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡುವಂತೆ ಒತ್ತಾಯಿಸಿದರು। ಇದಕ್ಕೆ ಉತ್ತರಿಸಿದ ಇಂಧನ ಸಚಿವ ಸುನಿಲ್ ಕುಮಾರ್ ಅವರು ಸದ್ಯಕ್ಕೆ ಯೋಜನೆಯ ಕಾರ್ಯ ಸ್ಥಗಿತಗೊಳಿಸಲು ಜಿಲ್ಲಾಧಿಕಾರಿಯವರಿಗೆ ಸೂಚಿಸಿದ್ದು ಅಧಿವೇಶನ ಮುಗಿದ ಬಳಿಕ ಜನಪ್ರತಿನಿಧಿಗಳ ಹಾಗೂ ರೈತರ ಸಭೆ ಕರೆಯುವುದಾಗಿ ತಿಳಿಸಿದರು। ಸನ್ಮಾನ್ಯ ಸಭಾಧ್ಯಕ್ಷರೇ, ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇವರಿಂದ ಕಾಸರಗೋಡಿಗೆ ವಿದ್ಯುತ್ ವಿತರಣಾ ಲೈನ್ ಒಟ್ಟು ಸುಮಾರು 115 ಕಿಲೋಮೀಟರ್ ಅನ್ನು ಅನುಮೋದನೆ ಕೊಟ್ಟು ಈಗಾಗಲೇ ಸರ್ವೆ ಕಾರ್ಯವನ್ನು ಪ್ರಾರಂಭಿಸಿರುತ್ತಾರೆ। ನನ್ನ ಕ್ಷೇತ್ರದಲ್ಲಿ ಸುಮಾರು 16 ಗ್ರಾಮಗಳು ಮತ್ತು ಒಟ್ಟು 26 ಗ್ರಾಮಗಳಲ್ಲಿ ಈ ಒಂದು ಕಾರ್ಯ ನಡೆಯುತ್ತದೆ। ಇದರಲ್ಲಿ ಬಹಳಷ್ಟು ರೈತರ ಜಮೀನಿನ ಮೇಲೆ ಇದು ಹಾದು ಹೋಗ್ತದೆ। ಅದರಿಂದ ನೂರಾರು ಬಡ ರೈತರು ಇದರಿಂದ ಸಫರ್ ಆಗ್ತಾ ಇದ್ದಾರೆ। ರೈತರಿಗೆ ಯಾವುದೇ ತರದ ಒಂದು ಪರಿಹಾರದ ಬಗ್ಗೆ ಆಗಲಿ ಈ ಒಂದು ಲೈನ್ ಹೋಗುವ ಬಗ್ಗೆ ಆಗಲಿ ರೈತರಿಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ। ಇದರಿಂದ ಸುಮಾರು 52 ಮೀಟರ್ ಅಂದ್ರೆ 26 ಮೀಟರ್ ಪಕ್ಕದಲ್ಲಿ ಅದರ ಕಾರಿಡಾರ್ ಕೂಡ ಹೋಗ್ತಾ ಇದೆ। ಅದರಿಂದ ರೈತರಿಗೆ ಹೆಚ್ಚಿನ ಪರಿಹಾರ ಅನ್ನು ಕೊಡಬೇಕು ಅಂತ, ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಣ್ಣ ಹಿಡುವಳಿದಾರರು ಅಲ್ಲ ಸರ್ಕಾರ ಉತ್ತರ ಕೊಟ್ಟಿದೆ, ಅದು ಕರ್ನಾಟಕ ಸರ್ಕಾರದ ವ್ಯಾಪ್ತಿದಿಲ್ಲ ಅಂತ ಹೇಳಿದ್ದಾರೆ। ಆ ವಿಷಯದಲ್ಲಿ ನಿಮ್ದೇನಾದ್ರು ಸಮಸ್ಯೆ ಇದ್ರೆ ಸರ್, ಈಗ ಅದರಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ। ಸ್ಟೆರ್ಲೈಟ್ ಗ್ರಿಡ್ ಕಂಪನಿಗೆ ಇದನ್ನು ಟೆಂಡರ್ ಮುಖಾಂತರ ಕೊಟ್ಟಿದ್ದೇವೆ ಅಂತ। ಇದರ ಪರಿಹಾರವನ್ನ ಇದನ್ನು ಜಿಲ್ಲಾಧಿಕಾರಿಗಳು ನಿಗದಿಪಡಿಸಬೇಕಾದ ಭರಿಸುತ್ತಾರೆ ಅಂತ ಕೊಟ್ಟಿದ್ದಾರೆ। ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುವವರಿದ್ದಾರೆ। ಅದರಿಂದ ಖಂಡಿತವಾಗ್ಲೂ ಇಲ್ಲದ್ರೆ ಬಹಳಷ್ಟು ನೂರಾರು ರೈತ ಕುಟುಂಬಗಳು ಬೀದಿಯಲ್ಲಿ ಬೀಳುವ ಪರಿಸ್ಥಿತಿ ಬರ್ತದೆ। ನಮ್ಮಲ್ಲಿ ಎಲ್ಲ ಸಣ್ಣ ಹೋಲ್ಡಿಂಗ್ಸ್, ಅವರಿಗೆ 52 ಮೀಟರ್ ಆ ಕಡೆ ಈ ಕಡೆ ಯಾವುದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಎಲ್ಲಿ ಹೋಗುದು? ಕೇಳೋಣ ಈಗ ಸಚಿವರು। ಮಾನ್ಯ ಅಧ್ಯಕ್ಷರೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ, ಕೇಂದ್ರ ಸರ್ಕಾರದ 400 kV ಸ್ಟೇಷನ್ಗಿನ ಲೈನ್ಗಳು ಹೋಗ್ತಾ ಇದೆ। ನೀತಿ ಸಂಹಿತೆಗಳಿದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತ ಸಭೆಗಳನ್ನು ನನ್ನ ಕೈಲಿ ಮಾಡ್ಲಿಕ್ಕೆ ಆಗಿರಲಿಲ್ಲ। ಈ ಅಧಿವೇಶನ ಮುಗಿದ ಕೂಡಲೇ 2 ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಆ ಭಾಗದ ರೈತರನ್ನ ಕರೆದು ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಕೆಲಸಗಳನ್ನ ಸ್ವಲ್ಪ ಸ್ಥಗಿತಗೊಳಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ। ತಕ್ಷಣ ಅವರೆಲ್ಲರನ್ನು ಕರೆದು ರೈತರಿಗೆ ಹೆಚ್ಚಿನ ಪರಿಹಾರವನ್ನು ಕೊಟ್ಟು ಯಾವ ರೀತಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬೇಕು ಅನ್ನುವಂತ ಸಭೆಯನ್ನ ಅಧಿವೇಶನ ಮುಗಿದ ಕೂಡಲೇ ತಕ್ಷಣದಲ್ಲಿ ಮಾಡ್ತೇನೆ। ಟೇಸ್ಟ್ ಗೆ ಮತ್ತೊಂದು ಹೆಸರು ಕೊಚ್ಚಿನ್ ಬೇಕರಿ। ಬರ್ತ್ಡೇ ಕೇಕ್ಸ್, ಸ್ವೀಟ್ಸ್ ಲೈಕ್ ಲಾಡು, ಪೇಡಾ, ಕಾಜು ಕಟ್ಲಿ, ಹಲ್ವಾಸ್, ಜಾಮೂನ್ಸ್, ಡ್ರೈ ಫ್ರೂಟ್ ಹಲ್ವಾಸ್, various kinds of pastries, butter beans and many more. Breads, puffs, pizzas and various savories at the best bakers from Calicut. Cochin Bakery, Kaltappam and Kinatappam. Visit Mari, Cochin Bakeries, celebrating the art of baking since 1939. Cochin Bakery, Paradigm Plaza, AB Shetty Circle. Phone 24201725262020.